ಮಂಗಳೂರಿನ ಮೇರಿಹಿಲ್ನಲ್ಲಿರುವ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಆಗಮ್ಯ 2025 ಹಾಸ್ಟೆಲ್ ಡೇ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಬಿಂದ್ಯಾ ನಾಯಕ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಡಿ ದೇವರಾಜ್ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಿ ಮಾತನಾಡಿ, ಮನುಷ್ಯರು ಪರಸ್ಪರ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಮೂಲಕ ನಾಗರಿಕ ಸಮಾಜ ನಿರ್ಮಿಸಲು ಸಾಧ್ಯವಿದೆ. ಮಾನವೀಯತೆ ಮತ್ತು ಸಂತೃಪ್ತಿ ಎನ್ನುವ ಮೌಲ್ಯ ಮನುಷ್ಯನಲ್ಲಿ ಇದ್ದರೆ ಜೀವನ ಸಾರ್ಥಕವಾಗುತ್ತದೆ. ದುರಾಸೆ ಮನುಷ್ಯನ ಖುಷಿಯನ್ನ ನಾಶ ಮಾಡುತ್ತದೆ. ಮತ್ತೊಬ್ಬರ ಸಂತೋಷದಲ್ಲಿ ನಾವು ಸಂತೋಷ ಕಂಡಾಗ ನೆಮ್ಮದಿಯ ಬದುಕು ನಮ್ಮದಾಗ್ತದೆ ಎಂದು ಹೇಳಿದರು. ಮನುಷ್ಯರು ಒಬ್ರಿಗೆ ಸಹಾಯ ಮಾಡಿದ್ರೆ ಮಾತ್ರ, ಒಬ್ಬರ ಪರವಾಗಿ ಒಬ್ಬರು ಮಾತ್ರ ಇದ್ರೆ ಮಾತ್ರ ಏನಾಗುತ್ತೆ ಅಂತಂದರೆ ಒಂದು ನಾಗರಿಕತೆ ಉಗಮ ಆಗುತ್ತದೆ, ಸಮಾಜ ನಿರ್ಮಾಣ ಆಗುತ್ತೆ. ಯಾವತ್ತೂ ನಾವು ಒಬ್ರಿಗೊಬ್ರು ಯಾವ ರೀತಿಯಾಗಿ ಬೆನ್ನೆಲುಬಾಗಿರಬೇಕು, ಒಬ್ರಿಗೊಬ್ರು ಯಾವ ರೀತಿ ಉಪಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾ ಇರಬೇಕು. ಮತ್ತೊಂದೇನಂತ ಹೇಳ್ಕೊಂಡ್ರೆ, ಒಂದು ಕಡೆ ಸಂತೋಷ್ ಹೆಗಡೆ ಲೋಕಾಯುಕ್ತರಾಗಿದ್ದಾಗ ಒಮ್ಮೆ ಹೇಳ್ತಾ ಇದ್ರು, ಮನುಷ್ಯನಿಗೆ ಏನು ಬೇಕು ಬದುಕಲಿಕ್ಕೆ, ಎರಡು ವ್ಯಾಲ್ಯೂ ಇದ್ರೆ ಸಾಕು ಅಂತ. ಮಾನವೀಯತೆ ಮತ್ತು ಸಂತೃಪ್ತಿ, ಇವೆರಡು ಮನುಷ್ಯನಿಗೆ ಇದ್ಬಿಡ್ತು ಅಂತ ಹೇಳ್ಕೊಂಡಂದ್ರೆ ಮತ್ತೆ ಯಾವುದೇ ಆದಂಥ ವ್ಯಾಲ್ಯೂಗಳು ಬೇಡ. ಮಾನವೀಯತೆ ಅಂತಂತಂದರೆ ಏನಿಲ್ಲ, ಈಗ ಯಾರಾದರೂ ಒಬ್ಬರು ಕಷ್ಟದಲ್ಲಿದ್ದಾರೆ ಅಥವಾ ಏನೋ ಒಂದು ಎದುರುಗಡೆ ಇದ್ದಾರೆ, ನಮ್ಮನ್ನು ಬಂದು ಯಾಚಿಸ್ತಾ ಇದ್ದಾರೆ ಅಂತಂದಾಗ ನಾನೇ ಅವ್ರ ಜಾಗದಲ್ಲಿ ಇದ್ದಿದ್ರೆ ನಾನು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೆ, ನೀವೇ ಬಂದು ನನ್ನ ಕಡೆ ಏನೋ ಒಂದು ಕೇಳ್ತಿದ್ದೀರಿ ಅಂತಂದಾಗ ನಾನೇ ಆ ಮಕ್ಕಳ ಜಾಗದಲ್ಲಿ ಇದ್ದಿದ್ರೆ ಆ ಮಕ್ಕಳನ್ನು ಏನು ನನ್ನಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರು ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಮಾನವೀಯತೆ. ಅದಕ್ಕೆ ಎಂಪತಿ ಅಂತಾನು ಕರೀತಾರೆ, ಕೇಳಿರ್ಬೇಕಲ್ವ ಈ ವರ್ಡು ಎಂಪತಿ. ಅಂದರೆ ಆ ಎದುರಲ್ಲಿರೋ ವ್ಯಕ್ತಿಯ ಒಳಗಿನ ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸುವುದು. ಮತ್ತು ಸಂತೃಪ್ತಿ, ಮನುಷ್ಯನಿಗೆ ತುಂಬ ಆಸೆ ಇರಬಾರ್ದು, ಆಸೆ ಅಂದರೂ ದುರಾಸೆವರೆಗೆ ಹೋಗಬಾರ್ದು. ಯಾವತ್ತಿದ್ರೂ ಏನಿದ್ರೂ ಅದಕ್ಕೆ ಒಂದು ಲಿಮಿಟ್ ಇದ್ದಾಗ ಅಲ್ಲಿ ಖುಷಿ ಇರ್ತದೆ. ಮತ್ತೊಂದೇನಂತ ಹೇಳ್ಕೊಂಡಂತಂದರೆ, ಇವಾಗ ಯಾರೋ ನಮಗೇನು ಸಿಕ್ಕಿರ್ತದೆ ಅದರಲ್ಲಿ ನಾವು ಸಂತುಷ್ಟರಾಗಿರಬೇಕು. ಇನ್ನೊಬ್ರಿಗೆ ಏನೋ ಒಂದು ಒಳ್ಳೇದು ಆಗ್ತದೆ ಅಂದರೆ ಅದನ್ನು ನೋಡಿ ನಾವು ಖುಷಿ ಪಡಬೇಕು ಯಾವತ್ತೂ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬಂಟ್ವಾಳ ರಾಯಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸಿದ್ದಪ್ಪ ದೊಡ್ಡಕರಿಯಪ್ಪ ಅವರು ಮಾತನಾಡಿ, ಶಿಕ್ಷಣದಿಂದ ಜಗತ್ತನ್ನು ಆಳಬಹುದಾಗಿದ್ದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವೇನು ಮಾಡುತ್ತಿದ್ದೇವೆ ಎನ್ನುವುದನ್ನು ವಿದ್ಯಾರ್ಥಿಗಳು ಅರಿತುಕೊಂಡಿರಬೇಕು ಎಂದು ಹೇಳಿದರು. ಅರ್ಥಪೂರ್ಣವಾಗಿರುವಂಥದ್ದು ಅದು ಏನಂದ್ರೆ, ಅಗಮ್ಯ ಅಂದರೆ ಪ್ರತಿಭಾವಂತರು ಕೂಟ ಅಂತ ಕರಿತೇವೆ. ಅಷ್ಟೇ ಅಲ್ಲದೆ ಇದನ್ನು ಅಗಾಧವಾದಂಥ ಒಂದು ಜ್ಞಾನವುಳ್ಳ ಅಂತ ಹೇಳೋ ಅರ್ಥವನ್ನು ನೀಡುವಂಥದ್ದು. ಇದು ತುಂಬವಾಗಿರುವಂಥದ್ದು. ಯಾಕಂದರೆ ಈ ವೇದಿಕೆ ಮುಂದೆ ಕುಂತವರೆಲ್ಲ ಒಂದು ಅಗಾಧವಾದಂಥ ಜ್ಞಾನವುಳ್ಳವರು ಅಥವಾ ಪ್ರತಿಭಾವಂತರು. ಯಾಕೆಂದರೆ ಪ್ರತಿಭಾವಂತರು ಅಂತ ಕರೆಯೋಕ್ಕೇನು ಸಾಮಾನ್ಯವಿಲ್ಲ. ಯಾಕಂದರೆ ಆ ವೇದಿಕೆ ಮುಂದೆ ಇರೋರು ಹೇಗೆಂದರೆ ಮುಂದೊಂದು ದಿನಮಾನಗಳಲ್ಲಿ ಏನೆಲ್ಲ ಸಾಧನೆ ಮಾಡಬಹುದು, ಇನ್ನೂ ನೀವು ಸಾಧನೆ ಮಾಡುವ ಒಂದು ಮೆಟ್ಟಿಲಿನಲ್ಲಿರುವಂಥವ್ರು. ಒಂದು ಸ್ಟೆಪ್ ಪದವಿಯಲ್ಲಿ ಒಂದು ಸ್ಟೆಪ್ಪನ್ನು ಇಲ್ಲಿ
ನೆಲ್ಸನ್ ಮಂಡೇಲ ಅವರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ಎಜುಕೇಶನ್ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ದ ಚೇಂಜ್ ದ ವರ್ಲ್ಡ್. ಅಂದ್ರೆ ಪ್ರಪಂಚವನ್ನೇ ಬದಲಾಯಿಸುವಂತ ಒಂದು ಅಸ್ತ್ರ ಯಾವುದಾದ್ರೂ ಇದ್ರೆ ಅದು ಶಿಕ್ಷಣ ಅಂತ ಹೇಳ್ತಾರೆ. ಯಾಕಂದ್ರೆ ಇವತ್ತು ಶಿಕ್ಷಣದಿಂದಲೇ ಇಡೀ ಜಗತ್ತನ್ನ ನಾವು ಆಳ್ಬಹುದು ಅನ್ನುವ ಅರ್ಥವನ್ನು ನೀಡುತ್ತೆ. ಮಂಗಳೂರು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮಹಾಲಕ್ಷ್ಮಿ ಬೋಳಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ತಂದೆ ತಾಯಿಯನ್ನ ಗೌರವಿಸಿ, ಕುಟುಂಬ ಸದಸ್ಯರನ್ನ ಪ್ರೀತಿಸಿ, ಬದ್ಧತೆಯಿಂದ ವೃತ್ತಿಯನ್ನ ಮಾಡಿ, ಎಲ್ಲ ಧರ್ಮಗಳನ್ನ ಗೌರವಿಸಿ, ತಪ್ಪುಗಳಾದಾಗ ನಿರ್ಭೀತಿಯಿಂದ ಎದುರಿಸುವ ಗುಣವನ್ನ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಮಾತೃದೇವೋಭವ ಪಿತೃದೇವೋಭವ, ಯಾವತ್ತೂ ತಂದೆ ತಾಯಿಯನ್ನ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ಳಿ. ಜೊತೆಯಲ್ಲಿ ಕಿರಿಯರನ್ನ ಪ್ರೀತಿಸಿ, ದೊಡ್ಡಪ್ಪ ಚಿಕ್ಕಪ್ಪ ಅನ್ನುವ ಒಂದು ಕುಟುಂಬವನ್ನು ಅಗಾಧವಾಗಿ ಪ್ರೀತಿಸಿ. ಕೇವಲ ಪ್ರೀತಿ ಅನ್ನೋದು ಜವಾಬ್ದಾರಿಯನ್ನು ಒಳಗೊಂಡಿರ್ತದೆ. ಆ ಜವಾಬ್ದಾರಿ ಬರಬೇಕು ಅಂತಾಗಬೇಕಾದ್ರೆ ನೀವು ಶಿಕ್ಷಣದ ಮೂಲಕ ಸದೃಢತೆಯನ್ನು ಸಾಧಿಸಬೇಕು. ಕಾರ್ಯಕ್ರಮದಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಹಾಸ್ಟೆಲ್ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ಹೇಳಿಕೊಳ್ಳಲು ನಿಜಕ್ಕೂ ಬಹಳ ಹೆಮ್ಮೆ ಎನಿಸುತ್ತದೆ. ಇದೀಗ ಇವರನ್ನು ಪ್ರಶಂಸಿಸುವ ಸುಂದರ ಕ್ಷಣ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಜೋರಾದ ಚಪ್ಪಾಳೆ ಮೂಲಕ ನಮಿಸುತ್ತೇನೆ. ಇಲ್ಲಿ ತಮ್ಮ 3ನೇ ವರ್ಷದ ವ್ಯಾಸಂಗ ಮಾಡುತ್ತಿದ್ದು, ಇವರಿಗೆ ನವೆಂಬರ್ 17, 2024ರಂದು ಮಿಸ್ ಕರ್ನಾಟಕ ಸ್ಮೈಲ್ ಐಕಾನ್ 2024 ಅವಾರ್ಡ್ ದೊರಕಿರುತ್ತದೆ. ಎರಡನೆಯದಾಗಿ ಜನವರಿ 5ರಂದು ಮಿಸ್ ಪ್ರಿಯದ ನಾರ್ತ್ ಕರ್ನಾಟಕ ರನ್ನರ್ ಅಪ್ 2025 ಟೈಟಲ್ ಕೂಡ ಲಭಿಸಿದ್ದು, ನಿಜಕ್ಕೂ ನಮಗೆಲ್ಲರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರಿಗೆ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ನೆಕ್ಸ್ಟ್ ಬಾಲ್ ಇನ್ ದ ವಾಟರ್ ಗೇಮ್, ಪ್ರಥಮ ಬಲೂನ್ ಪಾಸಿಂಗ್ ಗೇಮ್, ಪ್ರಥಮ ತೇಜಸ್ವಿನಿ ಡಿಎಂಎಟಿ, ದ್ವಿತೀಯ ವೇದಿಕೆಗೆ ನಮಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ. ಸ್ಟಾರ್ಟಿಂಗ್ ನಾನು ಏನೋ ಅಂದ್ಕೊಂಡಿದ್ದೆ, ಹಾಸ್ಟೆಲ್ ಅಂದರೆ ಹೇಗಿರ್ಬೋದೋ ಏನೋ ಅಂತ. ಆದರೆ ಬೇರೆ ಹಾಸ್ಟೆಲಿಗೆ ಕಂಪೇರ್ ಮಾಡಿದರೆ BCWD ಹಾಸ್ಟೆಲ್ ಅನ್ನೋದು ತುಂಬ ಸುಂದರವಾಗಿದೆ. ಇಲ್ಲಿ ಹಾಸ್ಟೆಲಲ್ಲಿ ಹೇಗೆ ಬೆರಿಬೇಕಂದ್ರೆ, ಒಂದು ಸಣ್ಣ ಅಂದರೆ ನನ್ನ ಒಂದು ಅನಿಸಿಕೆಯ ಪ್ರಕಾರ ಹೇಳ್ತೇನೆ, ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಹೇಗೆ ಒಂದು ಪರ್ಟಿಕ್ಯುಲರ್ ಟೈಮಿಗೆ ಇನ್ವೆಸ್ಟ್ ಮಾಡಿದರೆ ಮಾತ್ರ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಹಾಗೆ ಈ ಹಾಸ್ಟೆಲಿಗೆ ಬಂದ ಮೇಲೆ ನಿಮಗೆ ಒಂದು ಈಗ ವ್ಯಕ್ತಿಯನ್ನು ನೋಡಿದಾಗ ನಿಮಗೆ ಗೊತ್ತಾಗ್ತದೆ, ಓ ಇಲ್ಲಿ ಹೇಗಿರಬೇಕು ಅಂತ ಏನು ಅಂತ ಅಷ್ಟು ನಮಗೆ ಗೊತ್ತಿರಲಿಲ್ಲ. ಆದರೆ ಇಲ್ಲಿಗೆ ಬರಬೇಕಾದ್ರೆ ಚಪ್ಪಲಿನ ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀವಿ. ಅದು ನೋಡಬೇಕಾದ್ರೆ ನನಗೆ ಒಂಥರ ಅಲ್ಲಿ ಹೇಗಿದ್ವಿ ಇಲ್ಲಿ ಹೇಗಿದ್ವಿ ತುಂಬ ಕ್ಲೀನಾಗಿತ್ತು ಮಾತ್ರ. ಮತ್ತು ನನಗೆ ಖುಷಿ ಆಯಿತು. ಮತ್ತು ಅದು ಶಿಸ್ತು ಗೊತ್ತಾಯಿತು. ಮತ್ತು ಶಿಸ್ತಂದರೆ ನಾನು ಕಾಲೇಜಲ್ಲೂ ಹೋಗಿ ಹೇಳಿದ್ದೆ, ನಮ್ಮ ಹಾಸ್ಟೆಲಲ್ಲಿ ಚಪ್ಪಲಿನ ಎತ್ತಿಟ್ಕೊಂಡು ಹೋಗ್ತೀವಿ, ನಾವು ಕ್ಲಾಸಲ್ಲಿ ಇನ್ಮೇಲೆ ಹಾಗೆ ಮಾಡೋಣ, ಕ್ಲಾಸ್ ಕ್ಲೀನಾಗಿರುತ್ತೆ ಅಂತ ಹೇಳಿ ಬಂದಿದ್ದೇನೆ. ನಮ್ಮ ಹಾಸ್ಟೆಲ್ ಅಂದರೆ ನಾನು ಮೊದಲು ಹಾಸ್ಟೆಲ್ಗೆ ಬರಬೇಕಾದ್ರೆ ಏನೇನೋ ಅಂದ್ಕೊಂಡು ನಮಗೆ ಇಲ್ಲಿ ಹಾಸ್ಟೆಲ್ ಅಂತ ಅಂದರೆ ಎಲ್ಲ ಕಡೆಯಿಂದ ಬಂದಿರೋರು ಇದ್ದಾರೆ. ಅಂದರೆ ಬಂದು ಎಲ್ಲರೂ ಒಂದೊಂದು ಊರಿಂದ ಬಂದು ಇಲ್ಲಿ ಸೇರಿ ಇದೊಂದು ಏನಂದರೆ ಇಲ್ಲಿ ನಮ್ಮ ಸೀನಿಯರ್ಸ್ ಎಲ್ಲ ಇದ್ದಾರೆ. ನಮಗೆ ಎಷ್ಟೋ ಗೊತ್ತಿಲ್ಲದಿರೋ ಪದಗಳು ನಾನು ನಮ್ಮೂರಲ್ಲಿ ಹೇಗೆ ಹೇಳ್ತಾರೆ ಅದಕ್ಕೆ ಅಂತ ಕೇಳಿ.
ವಿವಿಧ ಹಾಸ್ಟೆಲ್ಗಳ ನಿಲಯ ಮೇಲ್ವಿಚಾರಕರಾದ ಶಶಿಕಲಾ ಶೆಟ್ಟಿ, ರಾಜೇಶ್ ತೊರ್ಕೆ, ಅರುಣ್, ವೀಣಾ, ಸೌಜನ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಿಲಯ ಮೇಲ್ವಿಚಾರಕಿ ಭವಾನಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿದ್ಯಾರ್ಥಿನಿ ಸುಷ್ಮಾ ವಂದಿಸಿದ್ರು. ಮಮತಾ ಹಾಗೂ ತ್ರಿಶಾಲಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಬಳಿಕ ಹಾಸ್ಟೆಲ್ ವಿದ್ಯಾರ್ಥಿಗಳಿಂದ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು. ಜನಿಸಿದ ಪ್ರತಿ ಮಾನವನಿಗೆ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತದೆ. ಅದು ಎಲ್ಲರಲ್ಲೂ ಸುಪ್ತವಾಗಿ ಅಡಗಿರುತ್ತದೆ. ಸುಪ್ತವಾಗಿ ಅಡಗಿರುವ ಪ್ರತಿಭೆಯನ್ನು ಹೊರಗೆಳೆಯುವುದೇ ಶಿಕ್ಷಣ. ಅವಕಾಶಗಳು ಬೇಕು ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಲು. ವಿದ್ಯಾರ್ಥಿಗಳ ಪ್ರತಿಭೆಗಳೆಂಬ ಆಭರಣ ಅನಾವರಣಗೊಂಡರೆ ಮಾತ್ರ ಅವರ ಬದುಕು ಸಾರ್ಥಕವಾಗುತ್ತದೆ. ಇದಕ್ಕೆ ವೇದಿಕೆಗಳ ಅಗತ್ಯವಿರುತ್ತದೆ. ನಮ್ಮ ಮಕ್ಕಳ ಸಾಮರ್ಥ್ಯಕ್ಕೇನು ಕಡಿಮೆ ಇಲ್ಲ. ಲಕ್ಷ್ಮಿಗೆ ಬರೆಯೋಳು ಬರೆಯೋಳು, ಸಿಟಿವಿ ಮಾತು ಕೌಡ್ರಿಗೆ ಬರೆಯೋಳು ಬರೆಯೋಳು, ಸಂಸಾರಲ್ಲದೆ ಎಲ್ಲ ತೋರಿಸೋ ಬಿಚ್ಚನ ತರ ಕೆಲಸ ಮಾಡುವಳು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.